ಜನರಿಂದ ಜನರಿಗೋಸ್ಕರ ಮಾಡಿಕೊಂಡ ವ್ಯವಸ್ಥೆ ಸಹಕಾರಿ ಸಂಘ. ಒಬ್ಬ ಒಳ್ಳೆಯ ಪಾವತಿದಾರನಾಗಿದ್ರೆ ಬೆಳಗ್ಗೆ ನೀಡಿದ ಸಾಲದ ಅರ್ಜಿಗೆ ಸಂಜೆಯ ಹೊತ್ತಿಗೆ ಸಾಲದ ಹಣವನ್ನು ಒದಗಿಸುವ ಒಂದು ಬ್ಯಾಂಕ್ಗಳಿದ್ರೆ ಅದು ಸಹಕಾರಿ ಬ್ಯಾಂಕ್ಗಳು ಅಂತ ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಬಂದರು ಮೀನುಗಾರಿಕಾ ಸಚಿವ ಕೋಟ ಶ್ರೀನಿವಾಸ್ ಪೂಜಾರಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಉಡುಪಿಯ ಅಮ್ಮಣ್ಣಿ ರಾಮಣ್ಣ ಶೆಟ್ಟಿ ಸಭಾಂಗಣದಲ್ಲಿ ನಡೆದ ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಶತಮಾನೋತ್ಸವ ಸಂಭ್ರಮಾಚರಣೆಯ ಸಮಾರೋಪ ಸಮಾರಂಭವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಸಹಕಾರಿ ಕ್ಷೇತ್ರದಲ್ಲಿ ಯಾವುದೇ ಸಮಸ್ಯೆಗಳಿದ್ರೆ ಅದನ್ನು ಸರಿಪಡಿಸಲು ಸರ್ಕಾರ ಬದ್ಧವಾಗಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅನೇಕ ವಿಚಾರಗಳಿರಬಹುದು, ಆದರೆ ಇವತ್ತು ಕೂಡ ಜನಮಾನಸದಲ್ಲಿ ಒಬ್ಬ ವ್ಯಕ್ತಿಗೆ, ಒಬ್ಬ ಕೋಆಪರೇಟಿವ್ ಸದಸ್ಯನಿಗೆ ನನಗೆ ಸಾಲ ಬೇಕು, ನಾನು ಕಟ್ತೇನೆ ಅಂತ ಹೇಳಿದರೆ ಅವನಲ್ಲಿ ದಾಖಲೆಗಳು ಹೆಚ್ಚು ಕಡಿಮೆ ಏನೂ ಇರಬಹುದು. ಒಬ್ಬ ಒಳ್ಳೆ ಪಾವತಿದಾರ ಅಂತ ಹೇಳುವಂಥ ಭಾವನೆಗಳು ಬಂದರೆ ಬೆಳಿಗ್ಗೆ ಕೊಟ್ಟ ಅರ್ಜಿಗೆ ಸಂಜೆ ಹಣ ಮಂಜೂರು ಮಾಡುವಂಥ ತಾಕತ್ತಿರೋದು ನಮ್ಮ ಕೋಆಪರೇಟಿವ್ ಸೊಸೈಟಿಗಳಿಗೆ ಮಾತ್ರ ಅನ್ನೋದನ್ನು ನಮ್ಗೆ ಅರ್ಥ ಮಾಡ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಅನೇಕ ಬ್ಯಾಂಕ್ಗಳಲ್ಲಿರುವಂಥ ವ್ಯವಸ್ಥೆಗಳೇನಂತ ಹೇಳಿದರೆ ದಾಖಲೆಗಳ ಆಧಾರದ ಮೇಲೆ ಕೆಲಸಗಳು ನಡೆಯುತ್ತೆ. ದಾಖಲೆಗಳಿದ್ದು ಮುಖ್ಯವರಿಗೆ ದಾಖಲೆಗೆ ಬೇಕು ಅಂತ ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಕೋಆಪರೇಟಿವ್ ಸೊಸೈಟಿಯಲ್ಲಿ ಆ ಜನರ ಮಧ್ಯೆ ಇರುವಂಥ ಅದರ ನಿರ್ದೇಶಕರು, ಅದರ ಸಿಬ್ಬಂದಿಗಳು ಸ್ವಲ್ಪ ತಮ್ಮ ಬದುಕಿನ ಅನುಭವದ ಆಧಾರದ ಮೇಲೆ ಸಾಲ ಮಂಜೂರು ಮಾಡುವಂಥ ಕೆಲಸಗಳು ಮಾಡ್ತಾರೆ. ಶಾಸಕ ಲಾಲಾಜಿ ಆರ್ ಮೆಂಡನ್ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ನಮ್ಮ ಉಡುಪಿಯಲ್ಲಿ ಬಡಗಬೆಟ್ಟು ಕೋಆಪರೇಟಿವ್ ಬ್ಯಾಂಕ್ ಇರ್ಬೋದು ಅಥವಾ ಅವಿಭಾಜಿತ ಜಿಲ್ಲೆಯ ದಕ ಜಿಲ್ಲೆಯ ಸಹಕಾರಿ ಬ್ಯಾಂಕ್, DCC ಬ್ಯಾಂಕ್ ಇರ್ಬೋದು, ಈ ಥರ ತುಂಬ ಸಹಕಾರಿ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದಂಥ ಬ್ಯಾಂಕ್ಗಳು ಕೂಡ ಇವತ್ತು ಜನರ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇದೆ. ಅದರಲ್ಲಿ ಕೂಡ ನಮ್ಮ ಬಡಗಬೆಟ್ಟು ಬ್ಯಾಂಕ್ನವರು ಕೂಡ ಒಂದು ಟೀಮ್ ವರ್ಕ್ ಆಗಿ, ತಂಡವಾಗಿ, ಅದು ಇಂದ್ರಾಳಿ ಜಯಕ ಶೆಟ್ಟಿಯವರು ಒಂದು ಅದಕ್ಕೆ ಆಧಾರ ಸ್ತಂಭವಾಗಿ, ಪುರುಷೋತ್ತಮ ಶೆಟ್ಟಿ ಇರ್ಬೋದು, ಕಾಂಚನ್ ಇರ್ಬೋದು, ಎಲ್ಲ ಇದರ ಒಂದು ಟೀಮ್ ವರ್ಕ್ ಆಗಿ ಕೆಲಸ ಕಾರ್ಯ ಮಾಡಿದಂಥ ತಂಡ ಇಂಥ ಒಂದು ಗುರಿಯನ್ನು ಮುಟ್ಟುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗಿದೆ. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಸಾಧಕ ಸಹಕಾರಿಗಳನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭ ಸಿಎಸ್ಐಯ ಕೋಶಾಧಿಕಾರಿ ವಿನ್ಸೆಂಟ್ ಪಾಲನ್ನ, ಖತೀಬ್ ಬದ್ರಿಯಾ ಜುಮಾ ಮಸೀದಿಯ ಧರ್ಮಗುರು ಅಲ್ ಹಾಜಿ ಮೊಹಮ್ಮದ್ ಹನೀಫ್, ರಾಜ್ಯ ಸಹಕಾರ ಮಹಾಮಂಡಳದ ಅಧ್ಯಕ್ಷ ಎನ್ ಗಂಗಣ್ಣ, ಟಿಎಂಎ ಫೌಂಡೇಶನ್ ಮುಖ್ಯಸ್ಥ ಅಶೋಕ್ ಪೈ, ಶತಮಾನೋತ್ಸವ ಸಮಿತಿಯ ಸಂಚಾಲಕರಾದ ಪುರುಷೋತ್ತಮ್ ಶೆಟ್ಟಿ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ವಿನಯ್ ಕುಮಾರ್ ಸುರಕೆ, ಅಪರ ಉಪನಿಬಂಧಕ ಗುರುಸ್ವಾಮಿ, ಪ್ರಕಾಶ್ ರಾವ್, ಪ್ರವೀಣ್ ಬಿ ನಾಯಕ್, ಬಡಗಬೆಟ್ಟು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷ ಸಂಜೀವ್ ಕಾಂಚನ್, ಪ್ರಧಾನ ವ್ಯವಸ್ಥಾಪಕರಾದ ಜಯಕರ್ ಶೆಟ್ಟಿ ಇಂದ್ರಾಳಿ ಮುಂತಾದವರು ಉಪಸ್ಥಿತರಿದ್ದರು. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.